ಲವ್ ಜಿಹಾದ್, ಮತಾಂತರ, ಗೋಹತ್ಯೆ, ಹಿಂದೂ ನಾಯಕರ ಅವಹೇಳನವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ನಗರದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಜರಂಗ ದಳದ ರಾಜ್ಯ ಸಹ ಸಂಯೋಜಕ ಮುರಳೀಕೃಷ್ಣ ಹಸಂತಡ್ಕ, ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ. ಲವ್ ಜಿಹಾದ್ಗೆ ಯುವತಿಯರು ಬಲಿಯಾಗುತ್ತಿದ್ದಾರೆ. ಹಿಂದೂ ಸಮಾಜವನ್ನು ಒಡೆಯುವ ಪ್ರಯತ್ನಗಳು ನಡೆಯುತ್ತಿದೆ ಎಂದು ಹೇಳಿದರು. ಒಳ್ಳೆಯ ಮುಸಲ್ಮಾನರು ಅಂತ ಇದ್ರೆ ಅವರಿಗೆ ಒಂದು ಹೇಳಿಕೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಮೊನ್ನೆ ಕನ್ಯಾರದ ಕಣಿಯೂರಿನಲ್ಲಿ ನಮ್ಮ ಸಹೋದರಿಯನ್ನ ಹತ್ಯೆ ಮಾಡಿರ್ತಕ್ಕಂಥ ಶಾಹುಲ್ ಹಮೀದ್ ಇದ್ದಾನೆ. ಉಡುಪಿಯಲ್ಲಿ ಹತ್ಯೆ ಮಾಡಿರ್ತಕ್ಕಂಥ ಒಬ್ಬ ದುಷ್ಟ ಇದ್ದಾನೆ. ಅವನನ್ನ ನಮ್ಮ ಸಮಾಜಕ್ಕೆ ಮತ್ತೆ ಸೇರಿಸಲ್ಲ, ಅವನ ಮನೆಯವರು ನಮ್ಮ ಸಮಾಜಕ್ಕೆ ಮತ್ತೆ ಸೇರಿಸಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರೆ ನೀವು ಈ ದೇಶದ ಪ್ರಜೆಗಳು, ನೀವು ಈ ದೇಶದ ಪ್ರಜೆಗಳು, ಅದು ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಲವ್ ಜಿಹಾದ ಮತ್ತೆ ಮಾಡ್ತೀರಿ ಅಂತ ಯೋಚನೆ ಮಾಡಿದ್ರೆ ಇವತ್ತು ಹಿಂದೂ ಸಮಾಜ ನಿಶ್ಚಯ ಮಾಡಿದೆ. ನಾನು ಆಗಲೇ ಇದೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ನಾವು ಯಾವತ್ತು ಆಕ್ಷನ್ಗೆ ರಿಯಾಕ್ಷನ್ ಮಾತ್ರ ಮಾಡಿರ್ತಕ್ಕಂಥದ್ದು. ನಿಮಗೆ ಯಾವ್ದೋ ವಾಟ್ಸ್ಆಪ್ ಅಲ್ಲಿ ಏನೋ ಬರೆದ್ರು, ಯಾವ್ದೋ ಫೇಸ್ಬುಕ್ ಅಲ್ಲಿ ಏನೋ ಬರೆದ್ರು ಅಂತ ಗಲಭೆಗಳನ್ನು 1000 ಜನ ಸೇರಿಸ್ಕೊಂಡು ಮಾಡ್ಲಿಕ್ಕೆ ನಮ್ಗೆ ಸಮಯವೂ ಇಲ್ಲ, ಅಗತ್ಯವೂ ಇಲ್ಲ. ಹುಬ್ಬಳ್ಳಿಯ ಗಲಭೆಯನ್ನು ಯೋಚನೆ ಮಾಡಿ, ಬೀಜಹಳ್ಳಿ, ಕೆಜೆಹಳ್ಳಿ ಘಟನೆಗಳನ್ನು ಯೋಚನೆ ಮಾಡಿ, ಹೊತ್ತಿರುವ ಬಂದರಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಯೋಚನೆ ಮಾಡಿ, ಯಾವುದೋ ಒಂದು ಸಣ್ಣ ವಿಷಯವನ್ನ ಇಟ್ಕೊಂಡು ಇಡೀ ಸಮಾಜವನ್ನ ಪ್ರಚೋದನೆ ಮಾಡುವಂತ ಕೆಲಸವನ್ನು ನೀವು ಮಾಡಿದ್ರ. ನಾವು ಹಾಗೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ, ಭಾವನೆಗಳ ಮೇಲೆ ಚೆಲ್ಲಾಟ ಆಡ್ತೀರಿ ಅಂತಾದ್ರೆ ಹಿಂದೂ ಸಮಾಜವನ್ನ ಸೇರಿಸಿಕೊಂಡು ಅಟ್ಟಾಡಿಸಿಕೊಂಡು ಹೊಡಿತೇವೆ. ಅಟ್ಟಾಡಿಸಿಕೊಂಡು ಹೊಡೆಯುವಂತಹ ಸಮಾಜ ಇವತ್ತು ನಿರ್ಮಾಣ ಆಗಿದೆ. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ್ ಬೆಂಡನ್ ಮಾತನಾಡಿ, ಇದು ಸಾಂಕೇತಿಕ ಹೋರಾಟವಷ್ಟೇ. ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ನಡೆಸಲಾಗುವುದೆಂದು ಹೇಳಿದರು. ನಕಲಿ ಅಕೌಂಟ್ ಅಂತ ಮಾಡ್ತೀನಿ, ನಕಲಿ ಖಾತೆಗಳನ್ನು ಸೃಷ್ಟಿಸ್ತೀರಿ. ಹೊರದೇಶದಲ್ಲಿ ಕೂತುಕೊಂಡು ನಕಲಿ ಅಕೌಂಟ್ ಅನ್ನು ಮಾಡಿಕೊಂಡು ಇವತ್ತು ನಮ್ಮ ನಾಯಕರ ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಿ. ಹೆಣ್ಣು ಮಕ್ಕಳ ಫೋಟೋವನ್ನು ಬಳಸಿ ಅವರ ಏನು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಮಾಜಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸಂಘಟನೆಗೋಸ್ಕರ ಎಲ್ಲವನ್ನ ನಿಲ್ಲಿಸುವಂತ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ನಿಮಗೆ ಇವತ್ತು ಸವಾಲನ್ನು ಹಾಕ್ತೇವೆ. ಇದರ 2 ಪಟ್ಟು ಕೆಲಸವನ್ನು ನಾವು ಮಾಡ್ತೇವೆ. ಹಿಂದೂ ವಿರೋಧಿಗಳೇ, ಜಾಗ್ರತೆ ಜಾಗ್ರತೆ ಜಾಗ್ರತೆ. ಚರಣ್ ಪಂಪೇಲ್ 2 ಪಟ್ಟು ಜಾಸ್ತಿ ಕೆಲಸ ಮಾಡ್ತಾರೆ. ಅವರೊಟ್ಟಿಗೆ ನಾವೆಲ್ಲರಿದ್ದೇವೆ. ಇವತ್ತು ಅವರ ಅಭಿಮಾನಿಗಳು, ಕಾರ್ಯಕರ್ತರು ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಸಾಂಕೇತಿಕವಾಗಿ ಮಾತ್ರ ಸೇರಿದ್ದೇವೆ. ನಮಗೂ ಗೊತ್ತಿದೆ ಉತ್ತರ ಕೊಡಿ, ಯಾವ ರೀತಿ ಉತ್ತರ ಕೊಡಬೇಕು ನಮಗೂ ಗೊತ್ತಿದೆ. ಈ ವೇದಿಕೆಯಲ್ಲಿ ಭಾಷಣ ಮಾಡಿ ಹೋಗಿರ್ಬಹುದು, ನಮಗೂ ಭಾಷಣ ಮಾಡ್ಲಿಕ್ಕೆ ಗೊತ್ತಿದೆ. ನಮ್ಮ ಭಾಷಣ ಮಾತ್ರ ಅಲ್ಲ, ಉತ್ತರಕ್ಕೆ ಪ್ರತಿ ಉತ್ತರ ಕೊಡುವಂತ ಕಾರ್ಯಕರ್ತರಿದ್ದಾರೆ. ಅದು ಯಾವುದೇ ರೀತಿ ಆಗಿರ್ಬಹುದು. ಅದಕ್ಕಾಗಿ ನಿಮಗೆ ಈ ಪ್ರತಿಭಟನೆಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಬಜರಂಗ ದಳ ಜಿಲ್ಲಾ ಸಂಯೋಜಕ ಪುನೀತ್ ದಾವರ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಗೋಪಾಲ್ ಕುತ್ತರ್, ಉಪಾಧ್ಯಕ್ಷ ಮನೋಹರ್ ಸುವರ್ಣ, ಸಂಜೀವ, ಹರೀಶ್ ಶೇಟ್ ಮೊದಲಾದವರು ಪಾಲ್ಗೊಂಡಿದ್ದರು. Are you planning to complete your home with new electronic items? Your ultimate destination is here. LG Best Shop. World's best brand LG's wide range products are under single roof. We have wide collections of newly introduced LG OLED TV series, water purifiers, air conditioners, washing machines, refrigerators. At unbelievable price and quality, LG Best Shop is best. Have a visit LG Best Shop near City Center Mall, KS Rao Road, Mangaluru.